ಇಲ್ಲಿ ಹೆಣ್ಮಕ್ಳ ಬಗ್ಗೆ ಹೊಗಳ್ತಿದ್ದೀಯ, ಇಲ್ಲಿರುವ ಒಂದು ಹೆಣ್ಮಕ್ಳಾದ್ರೂ ನಿಂಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಟ್ಟವರಿದ್ದಾರೆ, ಯಾರಾದ್ರೂ ಕೊಟ್ಟಿದ್ದಾರೆ. ಅದರಲ್ಲೇ ಗೊತ್ತಾಗ್ತದೆ ನಾವು ಗಂಡು ಮಕ್ಕಳ ಹೆಚ್ಚೆನ್ನುವುದಾಗಿ. ಇಲ್ಲಿ ಗಂಡು ಮಕ್ಕಳ ಪ್ರೋತ್ಸಾಹ ಎಷ್ಟುಂಟಂತ ಈಗ ಗೊತ್ತಾಗ್ತದೆ ನಿಮ್ಗೆ. ಒಯ್ಯಪ್ಪ ಮತ್ತೆ ಪುಣ್ಯಾತ್ಮ, ಅವಳು ಹೇಳಿದ್ದಾದ್ರೆ ಏನು ಏನು ನನ್ನನ್ನು ಅವಳು ಇರಿಸಿಕೊಂಡಿದ್ದ ಅವಳ ಹೃದಯ ಮಂದಿರ. ಹಾಗೆ ವಾಕ್ಯ ಮುಂದುವರ್ಷ. ಏನು ವಾಕ್ಯ ಪೂರ್ಣ ಮಾಡಿದ್ದೇನೆ ನಾನು? ನನ್ನ ಹೃದಯ ಮಂದಿರದಲ್ಲಿ ನಿನಗೆ ಪೂಜನೀಯವಾಗಿರುವಂತಹ ಸ್ಥಾನ ಉಂಟು ಅಂತ ಹೇಳಿದಲ್ಲ, ಅದು ಹೇಗೆ? ಹೇಗೆ? ವರ ಸಹೋದರ ಅಲ್ಲ, ಹೋಗೋಗಿ ಇವನನ್ನ ಸಹೋದರ ಅಂತ ಕರೆಯುವುದು ಬೇಡ, ಅಣ್ಣ. ನಿಂಗೆ ಎಂತ ಹೇಳುದು? ಅಣ್ಣ ಅಂತ ಶಬ್ದ ಇಲ್ವಾ? ಬೇರೆ ಶಬ್ದ ಇಲ್ವಾ? ಅದು ಬೇಡ, ಅದು ಸಣ್ಣದಾಗ್ತದೆ, ಬೇಡ. ದೊಡ್ಡ ಶಬ್ದ. ಹೇಗೆ? ಅಗ್ರಜ. ಎಲ್ಲ ಒಂದೇ. ಅಣ್ಣ ಅಂತ ಹೇಳ್ಬೇಡ, ಶಬ್ದ ಕರಿಯೇ ಅಪ್ಪಯ್ಯ ಅಂತ ಕರಿ. ಸುಳ್ಳು ಮಾಡಿಸ್ತೇನೆ. ಇವನನ್ನು ಹಾಗೆ ಕರಿತೇನೆ, ನಿನ್ನನ್ನು ದೊಡ್ಡಪ್ಪ ಅಂತ ಕರಿತೇನೆ. ನನ್ನಲ್ಲಿ ಎಂತ ಕರೆದ್ರು ನಂಗೆ ಎಂತ ಬೇಸರ. ನಾನು ನನ್ನ ಮನಸ್ಸನ್ನ ಪರಿಮಳನಿಗೆ ಕೊಟ್ಟಾಗಿದೆ. ಪರಿಮಳ ಒಂದು ಸಿಗ್ಬೇಕು ಗೆಳೆಯ. ಹಾಗಂತ ಕರೆಯುವ ಶಬ್ದ ಇಲ್ವಾ? ಓ ಪತಿದೇವ್ರ, ಓ ಯಜಮಾನ್ರ, ನನ್ನವಲ್ಲಭ, ಪ್ರಾಣಕಾಂತ, ಪ್ರಾಣಕಾಂತ, ಉಮಕಾಂತ, ಮೇಲ್ಕಾಂತ, ಆಚಿಕಾಂತ, ಕೆಳಕಾಂತ, ಊರು ತುಂಬ ಇವ ಒಬ್ಬನೇ ಕಾಂತ, ನಿನ್ನ ಕರ್ಮಕಾಂತ ಗೆಳೆಯ. ಓ ಹಾಗಂತ ಬೇರೆ ಶಬ್ದ ಸಿಗುದಿಲ್ವಾ? ನೀ ಯಾರು? ನಾನು ಯಾರು? ಬ್ರಹ್ಮವರ. ಉಡುಪಿ ಬ್ರಹ್ಮವರು. ಮತ್ತೆ ನೀನ್ ಈ ವರ್ಷ ಇಡೀ ಎಲ್ಲೆಲ್ಲ ತಿರುಗಾಟ ಮಾಡ್ತೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹೋದ ಸುಧಾರಣೆ ಆಗುದಿಲ್ಲ. ಹೇಳಲಿಕ್ಕೆ ಹೊರಟಿದ್ದ. ನನ್ನ ಹೆಸರು ಭ್ರಮರ. ಏನು ಇವನ ಯೋಗ್ಯತೆ ಏನು? ಇವೆಂತ ಮಾನವರ್ಯದಿ ಸತ್ತವನ? ಇವನಿಗೆಂತ ಮಂಡಿ ಪೆಟ್ಟ? ಇವೆಂತ ಮನಿ ಅಣ್ಣಪ್ಪನ? ಇವೆಂತ ಮೂರ್ಖಾಸಿ ಇವನವನ? ಇವ ಯಾರು? ಸಕಲ ಗುಣ ಸಂಪನ್ನ, ಏಕಗುಣ ಹೀನ. ಒಳ್ಳೇದಾಯ್ತು ನೋಡು, ನೀನೊಬ್ಬ ಸಾಕು ನೋಡು ಅವನ ಮರ್ಯಾದೆ ತೆಗಿ. ಇದು ಯಾವುದು ನನ್ನ ಮಿತ್ರ ಅಲ್ಲ. ನನ್ನ ಮರ್ಯಾದೆ ತೆಗಿಲಿಕ್ಕೆ ಬಂದಿಲ್ಲ. ಇಲ್ಲ, ನಿನ್ನ ಮರ್ಯಾದೆ ಉಳಿಸ್ತೀವಿ ಇವತ್ತು. ಇದು ಯಾರು ನನ್ನ ಮಿತ್ರ ಅಲ್ಲ. ನನ್ನ ಮಿತ್ರ ಮನಸ್ಸು ಮಾಡಿದ್ರೆ ನೀನು ಏನು, ನಾನು ಏನು? ಇನ್ನು ಅಜ್ಜಿ ಅಂತವಳು ಬರ್ಬೇಕು. ಇಲ್ವರ ನಿಮ್ ಮಾನಸ ತವನೆ, ಮರ್ಯಾದೆ ಬಿಟ್ಟವನೆ, ಮೂರ್ ಕಾಸಿನವನೆ, ಕೊಡ್ತೇನೆ. ಹಾಗೆಲ್ಲ ಹೇಳ್ಬೇಡ. ನೀನ್ ಏನು ನಿನ್ನಂತ ಇಮ್ಮಡಿ ಅಂತ ಹೆಣ್ಣನ್ನ ಪಡೆಯಬಲ್ಲೆ. ಈಗ ಏನು? ತಲೆ ಹಿಂದೆ ಜಡ ಬಿಡುವ ಹೆಣ್ಣು ನೀನು. ನಿನ್ಗೆ ಇಷ್ಟು ಸೊಕ್ಕಿರ್ಬೇಕಾದ್ರೆ ಇನ್ನು ಮುಖದ ಮೇಲೆ ಮೀಸೆ ಬಿಡುವಂತಹ ಗಂಡು ಮಕ್ಕಳು ನಾವು. ನಮ್ಗೆ ಎಷ್ಟು ಸಿಟ್ಟಿರ್ಬೇಡ. ಅವನನ್ನ ಮದುವೆ ಆಗಿದ್ರೆ ಬೇಸರಿಲ್ಲ, ದೇಹ ಸುಖ ಕೊಟ್ಟು ಹೋಗ್ತಾ ಇರು. ನೀನ್ ಏನು ಹೇಳಿದ್ದು? ತಲೆಯಿಂದ ಜಡ ಬಿಡುವ ಹೆಣ್ಣು ನೀನು, ಮುಖದ ಮೇಲೆ ಮೀಸೆ ಬಿಡುವಂತ ಗಂಡು ಮಕ್ಕಳು ನಾವು. ಒಂದು ಮಾತು ಚೆನ್ನಾಗಿ ನೆನಪಿಟ್ಟುಕೊಳ್ಳು. ಹೇಳಿ, ಜಡೆ ಸುದ್ದಿ ಮಾತಾಡಿದ್ದೆ ಅಲ್ವಾ ನೀನು? ಹೌದು. ಮೀಸೆ ಬೆಕ್ಕಿಗೂ ಬರ್ತದೆ, ನೆನಪಿಟ್ಕೊಳ್ಳು. ಗಂಡು ಬೆಕ್ಕಿಗೂ ಮೀಸೆ ಬರ್ತದೆ, ಹೆಣ್ಣು ಬೆಕ್ಕಿಗೂ ಮೀಸೆ ಬರ್ತದೆ. ಅದಕ್ಕೆ ಅದನ್ನ ಬೆಕ್ಕ ಅಂತ ಹೇಳುದು. ನೀನ್ ಬೆಕ್ಕ. ಮತ್ತೆ ಜಡೆ ಸುದ್ದಿ ಮಾತಾಡ್ತೆ. ಹುಚ್ಚ ನಿನಗೆ ಏನ್ ಮಾತಾಡ್ಲಿಕ್ಕೆ ನಿನಗೆ? ನಾನು ಕೋಪ ಮಾಡ್ಕೊಂಡ್ರೆ ಹುಚ್ಚ, ಸಿಟ್ಟು ಮಾಡ್ಕೊಂಡ್ರೆ ಕಿಚ್ಚ, ಕೈ ಎತ್ತಿ ತಟ್ಟದ ಅಂದ್ರೆ ವೀರಮದಕರಿ. ನೆನ್ಪಿಟ್ಕೋ, ವೀರಮದಕರಿ. ಮತ್ತೆ ಕರಿ. ಗಂಡು ಮಕ್ಕಳು ಯಾವತ್ತಿದ್ರು ಏನು ಬೇಕಾದ್ರೂ ಮಾತಾಡ್ಬೋದು. ಪ್ರಪಂಚದಲ್ಲಿ ಅಷ್ಟು ಸ್ಥಾನ ಉಂಟು ನಮ್ಗೆ. ನಾವು ಗಂಡು ಮಕ್ಕಳು ಯಾವತ್ತು ಹೆಚ್ಚು, ನೆನಪಿಟ್ಕೋ. ಎಂತದ್ದು? ಗಂಡು ಮಕ್ಕಳು ಹೆಚ್ಚು, ನಾವೇ ಹೆಚ್ಚು. ಹೆಣ್ಣು ಮಕ್ಕಳು ಹೆಚ್ಚು ಈ ಪ್ರಪಂಚದಲ್ಲಿ. ಗಂಡು ಮಕ್ಕಳು ಹೆಚ್ಚು ಈ ಪ್ರಪಂಚದಲ್ಲಿ. ಗಂಡು ಮಕ್ಕಳು ಹೆಚ್ಚು. ಸ್ವಲ್ಪ ಯಾಕೆ ವಾದ ಮಾಡ್ಬೋದು? ವಾದ ಮಾಡ್ತಾಳಲ್ಲ. ನಾನಾ ಕೆಲವು ಮದುವೆ ವಿಚಾರ ಮಾತಾಡ್ಲಿಕ್ಕೆ ಬಂದು ಈ ವಾದಕ್ಕೆ ಹೋದಿದ್ದಾರು. ಅಲ್ಲ, ನಮ್ಗೆ ಮದುವೆ ಬೇಡ. ಅಪ್ಪ ಹೇಳಿದ್ದು ಬಲಾತ್ಕಾರ ಬೇಡ. ಬಲಾತ್ಕಾರ ಆಮೇಲೆ ಈಗ ವಾದ ಮುಖ್ಯ ಬೇಕು. ಅವಳು ಹೆಣ್ಣು ಮಕ್ಕಳು ಹೆಚ್ಚು ಅಂತ ಹೇಳ್ತಾಳೆ, ಗಂಡು ಮಕ್ಕಳೇ ಹೆಚ್ಚು ಅಂತ ನೀನು ಹೇಳುವುದು, ನಾನು ಹೇಳುವುದು. ಹೆಣ್ಣು ಮಕ್ಕಳೇ ಹೆಚ್ಚು ಅಂತ ಅವಳು ಹೇಳುದು. ಮತ್ತೆ ಈ ವಾದದಲ್ಲಿ ನಾವು ಗೆಲ್ಲಬೇಕು. ಗೆಲ್ಲುವುದಿದ್ರೆ ವಾದ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ಜಡ ಸುದ್ದಿ ಮಾತಾಡಿದ್ಯಾರು? ನಾನು. ನೀನೇ ಮಾತಾಡಿದ್ದು. ಹೌದು. ಮರ್ಯಾದೆ ಹೋಗುದಿದ್ರು ನಿನ್ನದೇ ಹೋಗ್ಬೇಕು. ಅಲ್ಲ, ನಿನ್ನೊಟ್ಟಿ ಶೇರ್ ಹಾಗಲ್ವಾ? ನೀನು ಗಂಡು ಮಕ್ಕಳೇ ಹೆಚ್ಚು ಅಂತ ಗಂಡು ಮಕ್ಕಳ ಮರ್ಯಾದೆಯನ್ನು ಉಳಿಸಬೇಕು. ಗಂಡು ಮಕ್ಕಳೇ ಹೆಚ್ಚಂತ ವಾದ ಮಾಡಿ ಇಲ್ಲಿರುವ ಗಂಡು ಮಕ್ಕಳ ಮರ್ಯಾದೆಯನ್ನು ನಾನು ಕಾಪಾಡ್ತೇನೆ. ವಿಚಾರವನ್ನು ನೀನು ಹೇಳಿದ್ಯಾ? ನಾನೊಬ್ಬ ವೀರಮದಕರಿ. ಬೇಕಾದ್ರೆ ತಗ್ಸಿ ಕೊಡ್ತೇನೆ ನಿಮ್ಮಿಬ್ಬರಿಗೂ. ಆ ಕಡೆ ಮುಂದಕ್ಕೆ ಉಪ್ಕರಿ. ಅದಾದ್ಮೇಲೆ ಆಯ್ತು. ಹಾಗಂತ ಈಗ ನಾನು ಮುಖ್ಯವಾಗಿ ಬೇಕಾದ್ದು ಏನು? ಗಂಡು ಮಕ್ಕಳ ಮರ್ಯಾದೆ ಪ್ರಶ್ನೆ. ಆಯ್ತು ಮಿತ್ರ, ವಾದದಲ್ಲಿ ಜೈ ಸರಿ ಆಗ್ಬಾ. ಜೈ. ಗಂಡು ಮಕ್ಕಳು ಹೆಚ್ಚು, ಹೆಣ್ಣು ಮಕ್ಕಳು ಹೆಚ್ಚು. ಗಂಡು ಮಕ್ಕಳು ಹೆಚ್ಚು, ಹೆಣ್ಣು ಮಕ್ಕಳು ಹೆಚ್ಚು. ಹೇಗೆ? ನಾವು ನಿಂತಿರುವಂತ ನೆಲ ಭೂತಾಯಿ ಹೆಣ್ಣು. ಭೂತಾಯಿ ಹೆಣ್ಣು ಬೈಕಿಗೊಂಡ. ಭೂಮಿತಾಯಿ ಹೆಣ್ಣು. ಆಮೇಲೆ
ನಮ್ಮ ಮಾಸಗಳ ಪರ್ಯಂತರ ಗರ್ಭದಲ್ಲಿರಿಸಿಕೊಂಡು ದಶಮಾಸಕ್ಕೆ ಪೃಥ್ವಿಯ ಬೆಳಕನ್ನು ಕರುಣಿಸುವಂತ ಆ ನಿನ್ನಮ್ಮ ಹೆಣ್ಣು ನೆನಪಿಟ್ಟು. ನನ್ನಮ್ಮ ಹೆಣ್ಣು ಆಗ ನಿನ್ನಮ್ಮ ಅಂತ ಗಂಡ ನನ್ನಮ್ಮ ಹೆಣ್ಣು ಮರೆಯ. ನೀ ಆಗ್ಲಿಂದ ಹೆಣ್ಣೆಣ್ಣಂತ ಹೆಣ್ಮಕ್ಳ ಬಗ್ಗೆ ಮಾತಾಡ್ತಾ ಇದ್ದಿ. ಆಗ ನಾ ಗಂಡು ಮಕ್ಕಳ ಬಗ್ಗೆ ಮಾತಾಡಿದ ಕ್ಷಣ ನಮ್ಮ ಕೆಲವರು ಈ ಕಡಲೋತ್ಸವಕ್ಕೆ ಬಂದಂತ ಕೆಲವು ಯುವಕರೆಲ್ಲ ಆ ಕಡೆ ನಿಂತ್ಕೊಂಡು ಸ್ವಿಂಕ್ ಪೈಂಕ್ ಅಂತ ಕರತಾಡನೆಲ್ಲ ಮಾಡಿ ನಂಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ನೀ ಆಗ್ಲಿಲ್ಲ ಹೆಣ್ಮಕ್ಳ ಬಗ್ಗೆ ಹೊಗಳ್ತಿದ್ದೀಯ. ಇಲ್ಲಿರುವ ಒಂದು ಹೆಣ್ಮಕ್ಳಾದ್ರೂ ನಿಂಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಟ್ಟವರಿದ್ದಾರೆ, ಯಾರಾದ್ರೂ ಕೊಟ್ಟಿದ್ದಾರೆ. ಅದರಲ್ಲೇ ಗೊತ್ತಾಗ್ತದೆ ನಾವು ಗಂಡು ಮಕ್ಕಳ ಹೆಚ್ಚೆನ್ನುವುದಾಗಿ. ಇಲ್ಲಿ ಗಂಡು ಮಕ್ಕಳ ಪ್ರೋತ್ಸಾಹ ಎಷ್ಟುಂಟಂತ ಈಗ ಗೊತ್ತಾಗ್ತದೆ ನಿಮ್ಗೆ. ಅಯ್ಯಪ್ಪ ಮತ್ತೆ ಬಿಡುವುದೇ ಇಲ್ಲ ನಾವು. ನೀ ಅಂತ ಹೇಳಿದ್ದು ನಾವು ನಿಂತಿರುವ ಭೂಮಿ ತಾಯಿ ಹೆಣ್ಣ ಸರಿ ಕೇಳು. ಅದೇ ಭೂಮಿ ತಾಯಿಯನ್ನ ಹೊತ್ತಿರುವಂತಹ ಆದಿಶೇಷ ಗಂಡು, ಅದನ್ನ ನೆನಪಿಟ್ಕೋ. ನಾವು ಗಂಡು ಮಕ್ಕಳು ಯಾವತ್ತಿದ್ರು ಹೆಚ್ಚು. ನಾ ಬಿಡುವುದೇ ಇಲ್ಲ ಇವತ್ತು. ನೀ ಅಂತ ಹೇಳಿದ್ದು 9 ತಿಂಗಳ ಕಾಲ ಹೊಟ್ಟೆಯಲ್ಲಿ ಹೊತ್ಕೊಳ್ತೀರಾ. ನಿಮಗೆ ಆಗ್ತದ 9 ತಿಂಗಳ ಕಾಲ ನಿಮಗೆ ಹೆರ್ಲಿಕ್ಕೆ ಆಗ್ತದ, ಹೊರ್ಲಿಕ್ಕೆ ಆಗ್ತದೆ ನಿಮಗೆ? ನೀವು ಅಷ್ಟು ಹೆರ್ಬೇಕಾಗಿದ್ರೆ ಅದಕ್ಕೆ ಕಾರಣ ನಾವು ಗಂಡಸನ್ನುವುದನ್ನು ಅದನ್ನು ಕೂಡ ನೀನ್ ನೆನ್ಪಿಟ್ಕೋ. ಮತ್ತೆಂತ ಹೇಳ್ತೀಯ, ನೀವು ಬರೀ 9 ತಿಂಗಳು ಮಾತ್ರ ಉದರದಲ್ಲಿ ಇಟ್ಕೊಳ್ಳುವುದು. ಹಿಂದೆಲ್ಲ ಹೋಗಿ ನೋಡು, ಕೆಲವು ಗಂಡಸರು ಸಾಯುವ ತನಕ ಡೊಳ್ಳೊಟ್ಟೆ ಇಟ್ಕೊಂಡು ತಿರ್ತಾರೆ. ಆದ್ರೆ ನಿಂದು 9 ತಿಂಗಳು ಯಾವ ಲೆಕ್ಕವಲ್ಲ. ಯಾವತ್ತಿದ್ರು ನಾವು ಗಂಡು ಮಕ್ಕಳೇ ಹೆಚ್ಚು, ಹೆಣ್ಣು ಮಕ್ಕಳು ಹೆಚ್ಚು. ಹೇಗೆ ಪ್ರಪಂಚ ಸೃಷ್ಟಿಯಾದದ್ದು ಹೇಗಂತ ಗೊತ್ತುಂಟ ನಿನಗೆ? ನಂಗೆ ಸೃಷ್ಟಿ ಆದದ್ದು ಹೇಗಂತ ಗೊತ್ತಿಲ್ಲ. ಸೃಷ್ಟಿ ಅದೇ ಸೃಷ್ಟಿ ಯಾವ್ದು ಕಾಳವರದ್ದ? ಅಲ್ಲ, ನೀನು ಅಲ್ಲಿ ಹೋಗ್ಬೇಕಿತ್ತು, ಹೋದ್ರೆ ಮಾತ್ರ ನೀನು ಸರಿಯಾಗುದು. ನಾವು ಹೋಗ್ತಿದ್ದವ ಕೊಕ್ಕರ್ಣ ಸೌರಭ ಈ ವರ್ಷ ಭಯಂಕರ ಉಪದ್ರ ಕೊಟ್ಟ, ಆಗ್ಲಿಲ್ಲ. ಸೃಷ್ಟಿ ಆದದ್ದು ಹೇಗೆ? ಪ್ರಪಂಚ ಸೃಷ್ಟಿಯಾದದ್ದು ಒಬ್ಬಳಾಕೆ ಹೆಣ್ಣಿನಿಂದ, ಆದಿಮಾಯಿ ಎನ್ನುವಂತ ಹೆಣ್ಣಿನಿಂದ. ಯಾರ ಮಾಯಿ? ಆದಿಮಾಯಿ, ಆದಿ ಪರಾಶಕ್ತಿ. ಹೇಗೆ ಹೇಗೆ ಕೇಳಿದ್ರೆ, ಯಾರನ್ನ ಸೃಷ್ಟಿ ಮಾಡಿದ್ದಾಳೆ? ತ್ರೈಮೂರ್ತಿಗಳನ್ನ ಸೃಷ್ಟಿ ಮಾಡಿದ್ದು. ಯಾಕೆ ಮಾಡಿದ್ದು? ಯಾಕೆ ಮಾಡಿ? ಪ್ರಪಂಚವನ್ನು ಸೃಷ್ಟಿಸಿ ಅಂತ. ಯಾಕೆ ಅವಳಿಗೆ ಬೇರೆ ಕೆಲಸ ಇಲ್ವಾ? ನೀನ್ ಯಾಕೆ ಇಲ್ಲಿ ಬಂದದ್ದು? ಹಾಗಾದ್ರೆ ಹಾಗೆ ಅಲ್ಲಿಗೆ ಬಿಡು. ಕೇಳು, ನಿನ್ನ ಮಾತಿನಲ್ಲೇ ಗೊತ್ತಾಗ್ತದೆ ಗಂಡು ಮಕ್ಕಳೇ ಹೆಚ್ಚೆನ್ನುವುದಾಗಿ. ಸರಿಯಾಗಿ ಆಲೋಚನೆ ಮಾಡು. ಆದಿಮಾಯೆ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುವಂತಹ 3 ಜನ ಗಂಡು ಮಕ್ಕಳನ್ನೇ ಸೃಷ್ಟಿ ಮಾಡಿದ್ದಾಳೆ ಬಿಟ್ರೆ 3 ಜನ ಹೆಣ್ಣು ಮಕ್ಕಳನ್ನ ಸೃಷ್ಟಿ ಮಾಡಲಿಲ್ಲ. ಯಾಕೆ? ಈ ಪ್ರಪಂಚದ ಪಾಲನ ಪೋಷಣ ಲಯಗೊಳಿಸುವಂತಹ ಕೆಲಸ ಗೊತ್ತಿರುವುದಿದ್ರೆ ಅದು ಗಂಡು ಮಕ್ಕಳಿಗೆ ಎನ್ನುವುದು ಆದಿಮಾಯಿಗೂ ಕೂಡ ಗೊತ್ತಿತ್ತು. ಎಲ್ಲಾದ್ರೂ ಅವಳು 3 ಜನ ಹೆಣ್ಣು ಮಕ್ಕಳನ್ನ ಸೃಷ್ಟಿ ಮಾಡಿ ಬಿಟ್ಟಿದ್ರೆ ಅಲ್ಲಿ ಪ್ರಪಂಚದ ಕೆಲಸ ಆಗುದಿಲ್ಲ, ಬರೀ ಪಂಚಾಯತ್ಗೆ ಆಗ್ತದಂತ ಅವಳಿಗೆ ಗೊತ್ತಿತ್ತು. ಹಾಗಾಗಿ ಗಂಡು ಮಕ್ಕಳನ್ನು ಸೃಷ್ಟಿ ಮಾಡಿದ್ದಾಳೆ. ಗಂಡು ಮಕ್ಕಳು ಹೆಚ್ಚು 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 ಹೆಚ್ಚೆ. ಏನ್ ಇಲ್ಲಿಂದ ಹೋಗ್ತಿ ಅಂತ ವಿಶ್ವಾಸ ಉಂಟ? ಮತ್ತೆ ಇಲ್ಲೇ ಮೆಳ್ಕೊಳ್ಳಿಕ್ಕೆ ನನಗೆ ಗ್ರಾಚಾರುವ. ಕಡಲೋತ್ಸವ ಮುಗ್ದ ಮೇಲೆ ಮನೆಗೆ ಹೋಗುದು. ಹೌದಾ? ಹೆಣ್ಣು ಮಕ್ಕಳು ಹೆಚ್ಚು. ಹೇಗೆ? ಹೆಣ್ಣು ಮಕ್ಕಳು. ನಿನಗೆ ಭಸ್ಮಾಸುರನ ಪ್ರಕರಣ ಗೊತ್ತುಂಟ? ಭಸ್ಮಾಸುರನ ಗುರ್ತ ಉಂಟು. ಯಾರು ಹೇಳು? ಅವ ನಾಗರಾಜನ್ ಮಗ. ಪುರಾಣದ ಕಥೆ. ಪುರಾಣದ ಭಸ್ಮಾಸುರ. ಆ ಪುರಾಣ ಎಲ್ಲ ಅರ್ಧ ಕುಡಿದು ಬಂದಿದ್ದೇನೆ, ಮಾತಾಡು, ನಾವು ಅದ ಮಾಡ್ತೇವೆ. ಹಾಗಾದ್ರೆ ಅವ ಸತ್ತದ್ದು ಹೇಗೆ? ಬಹುಶಃ ಹೃದಯಘಾತ ಆಗಿ ಸತ್ತು. ಇಲ್ಲ, ಯಾವ್ದು ವಾಹನ ನಡಿಬಿದ್ನ. ದುಡಿದ್ ನೀನೇ? ಅಲ್ಲ, ಅವ ಮತ್ತೊಬ್ಬ ನಂದಿದ್ದ. ಹೇಗೆ ಸತ್ತದ್ದು? ಹೇಳಿ. ಒಬ್ಬಳಾಕಿ ಮೋಹಿನಿ ಎನ್ನುವಂತ ಹೆಣ್ಣಿನಿಂದ. ಭಸ್ಮಾಸುರ ಮೋಹಿನಿಯನ್ನು ಹೆಣ್ಣಿನಿಂದ ಸತ್ತದ್ದ? ಇದನ್ನ ನಂಬುದಿಲ್ಲ. ನೀ ಸುಳ್ಳು. ಯಾರು ಸುಳ್ಳು? ಭಸ್ಮಾಸುರ ಸತ್ತದ್ದು ಮೋಹಿನಿ ಎನ್ನುವ ಹೆಣ್ಣಿನಿಂದ ಅಲ್ಲ. ಕರಾವಳಿಯ ಭಾಗದ ಜನರು ರಾತ್ರಿಯಿಂದ ಬೆಳಗಿನ ತನಕ ನಿದ್ದೆ ಬಿಟ್ಟು ಪೂಜನೀಯ ಮನೋಭಾವನೆಯಿಂದ ನೋಡುವಂತ ಕಲೆ ಯಾವುದು ಅಂತ ಕೇಳಿದ್ರೆ ಅದು ನಮ್ಮ ಕರಾವಳಿಯ ಗಂಡು ಕಲೆ, ಯಕ್ಷಗಾನ. ಆ ಯಕ್ಷಗಾನದಲ್ಲಿ ಹೋಗಿ 100-150 ಸಾತಿ ನೋಡಿದ್ದೇನೆ. ಭಸ್ಮಾಸುರನನ್ನು ಕೊಂದಂತ ಮೋಹಿನಿ ಹೆಣ್ಣಲ್ಲ, ಗಂಡು. ಮಹಾವಿಷ್ಣು ದೇವರು ಹೆಣ್ಣಿನ ಅವತಾರವನ್ನ ತಾಳಿ ಭಸ್ಮಾಸುರ ಎನ್ನುವಂತ ದಾನವನನ್ನ ಒದಿಸಿದ್ದು. ಭಸ್ಮಾಸುರನನ್ನು ಕೊಂದಂತ ಮೋಹಿನಿ ಗಂಡು ನಾನು ಯಕ್ಷಗಾನದಲ್ಲಿ ನೋಡಿದ್ದೇನೆ. ಹಾಗಾದ್ರೆ ನಿನ್ನಲ್ಲೇ ಪ್ರಶ್ನೆ ಕೇಳ್ತೇನೆ. ಏನು? ಅಯ್ಯಪ್ಪ ಹುಟ್ಟಿದ್ದು ಹೇಗೆ? ಯಾವುದು? ಅಯ್ಯಪ್ಪ ಹುಟ್ಟಿದ್ದು ಹೇಗೆ? ಅಷ್ಟೊತ್ತಿಗೆ ನಾ ಯಕ್ಷಗಾನ ನೋಡ್ಲಿಲ್ಲ, ಮಲ್ಕೊಂಡಿದ್ದೆ. ನಂಗೆ ಎಚ್ಚರಿಕೆ ಆಗುವಾಗ ವೇಷ ಮಾಡಿದವರು ಬಣ್ಣ ತೆಗೆದು ಹೋಗಿದ್ರು. ಅದು ನಿಂಗೆ ಬೇಡ. ಗಂಡು ಮಕ್ಕಳು ಹೆಚ್ಚು, ಹೆಣ್ಣು ಮಕ್ಕಳು ಹೆಚ್ಚು. ಹೇಗೆ? ಹೆಣ್ಣು ಮಕ್ಕಳು ಈ ಪ್ರಪಂಚದಲ್ಲಿ ಎಲ್ಲಾ ಕ್ಷೇತ್ರದಲ್ಲಿ ಇದ್ದಾರೆ. ಸುಳ್ಳಲ್ಲ. ಯಾವ್ಯಾವ ಕ್ಷೇತ್ರದಲ್ಲಿ ಇದ್ದೀರಿ? ವಿದ್ಯಾ ಕ್ಷೇತ್ರದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ, ಆಮೇಲೆ ಸಾರಿಗೆ ಕ್ಷೇತ್ರದಲ್ಲಿ. ಸಾರಿಗೆ ಉಪ್ಪಾಕ್ಲಿಕ್ಕೆ, ವಾಹನ ಚಲಾಯಿಸುವ ಸಾರಿಗೆ ಸಂಪರ್ಕ ಅದ್ರಲ್ಲಿ. ಆಮೇಲೆ ಇನ್ನು ಎಲ್ಲರೂ ಹೆಮ್ಮೆ ಪಡುವಂತದ್ದು ದೇಶದ ಗಡಿಯನ್ನು ಕಾಯುವಂತಹ ಗಡಿ ಕಾಯಕದಲ್ಲಿಯೂ ಹೆಣ್ಣು ಮಕ್ಕಳಿಗೆ ಇದ್ದಾರೆ ಅಂತ ಹೇಳಿದ ಮೇಲೆ ನಾವು ಹೆಮ್ಮೆ ಪಡಲೇಬೇಕು. ಗೊತ್ತುಂಟ? ಎಲ್ಲ ವಿಚಾರ ಬಿಡುವ, ಗಡಿ ಬಗ್ಗೆ ನಂಗೆ ಸ್ವಲ್ಪ ಮಾತಾಡ್ಬೇಕು. ಏನು ಗಡಿ ಸಮಸ್ಯೆ ಉಂಟ ನಿನ್ಗೆ? ನಂಗೆ ಅಂತ ಸಮಸ್ಯೆ ಇಲ್ಲ. ಈ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಯಾವುದು? ಎಲ್ಲ ದಾನವೂ ಶ್ರೇಷ್ಠ. ನಿಂಗೆ ಎಷ್ಟು ಗೊತ್ತುಂಟು? ಅನ್ನದಾನ, ವಿದ್ಯಾದಾನ, ವಸ್ತ್ರದಾನ, ನೇತ್ರದಾನ, ರಕ್ತದಾನ ಇದ್ಯಾವುದು ಅಲ್ಲ. ದಾನಗಳಲ್ಲೇ ಶ್ರೇಷ್ಠವಾದ ದಾನ ಯಾವುದು ಬಲ್ಲೆಯ? ಯಾವುದು? ನಮ್ಮ ಭಾರತದ ಗಡಿಯಲ್ಲಿ
ಶತ್ರು ರಾಷ್ಟ್ರದ ಸೈನಿಕರು ಹಾರಿಸುವಂತ ಗುಂಡಿಗೆ ತಾನು ಸಾಯ್ತೇನಂತ ಗೊತ್ತಿದ್ರು ಕೂಡ ಈ ನನ್ನ ದೇಶಕ್ಕಾಗಿ ತನ್ನ ಎದೆಯನ್ನ ಉಬ್ಬಿಸಿಕೊಂಡು ಈ ನನ್ನ ದೇಶಕ್ಕೋಸ್ಕರ ವೀರ ಮರಣವನ್ನಪ್ಪಿ ಈ ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನ ದಾನ ಮಾಡ್ತಾನಲ್ಲ ನನ್ನ ರಾಷ್ಟ್ರದ ವೀರ ಸೈನಿಕ. ಆ ಸೈನಿಕರ ದಾನವೇ ಶ್ರೇಷ್ಠವಾದ ದಾನ ಅಂತ ಹೇಳಲ್ಪಡ್ತದೆ. ಅಂತಹ ಗಡಿ ಕಾಯುವ ಪ್ರವೃತ್ತಿಯಲ್ಲಿಯೂ ಕೂಡ ನೀವು ಹೆಣ್ಣು ಮಕ್ಕಳಿದ್ದೀರಿ ಎನ್ನುವ ಕಾರಣಕ್ಕೆ ನಾನು ಹೆಣ್ಣು ಮಕ್ಕಳು ಹೆಚ್ಚಂತ ಒಪ್ತೇನೆ. ಅದು ಒಂದು ಕಾರಣಕ್ಕಲ್ಲ, ಎಲ್ಲ ಕಾರಣಕ್ಕೆ ಒಪ್ಕೊಳ್ಬೇಕು. ನಾವು ಗಂಡು ಮಕ್ಕಳು ಹೆಚ್ಚು, ಹೆಣ್ಣು ಮಕ್ಕಳು ಹೆಚ್ಚು. ಹೇಗೆ ಗೊತ್ತುಂಟ? ಹಾಗೆ ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ. ಸುಳ್ಳಲ್ಲ, ನೀನು ಎಷ್ಟಕ್ಕೆ ಮಾರುದು? ಹೆಮ್ಮಾರಿ ಹೆಮ್ಮಾಡಿದರ ಮೇಲೆ ತ್ರಾಶಿಯ. ಆಯ್ತು, ಹೆಚ್ಚು ದೂರ ಇಲ್ಲ, ಆಯ್ತು. ಈ ವಾದವನ್ನ ಇಲ್ಲಿಗೆ ನಾವು ಮುಕ್ತಾಯ ಮಾಡುವ. ಗಂಡು ಮಕ್ಕಳು ಕೂಡ ಹೆಚ್ಚು, ಹೆಣ್ಣು ಮಕ್ಕಳು ಕೂಡ ಹೆಚ್ಚು. ಮತ್ತೆ ವಾದಕ್ಕೆ ಬಂದದ್ದು ಯಾಕೆ? ವಾದ ಇಲ್ಲ, ಅವನಿಗೆ ದೇಹ ಸುಖ ಕೊಟ್ಟು ಹೋಗು. ಏನು ಹುಚ್ಚ ನನಗೆ? ಅವನಿಗೆ ನಿನ್ನ ಹುಚ್ಚು, ನನಗೆ ನನ್ನ ಮಿತ್ರನ ಹುಚ್ಚು. ಇವ್ರ ಅಪ್ಪ ಹೇಳಿದ್ದಾರೆ ಆಗ್ಲೇ, ಹೆಚ್ಚು ಸಮಯ ವಿಳಂಬ ಮಾಡಬೇಡಿ, ಆದಷ್ಟು ಬೇಗ ಬಲಾತ್ಕಾರ ಮಾಡಿ ಬನ್ನಿ ಅಂತ. ಗೊತ್ತಿಲ್ಲ ನಿಮ್ಗೆ? ದೇಹ ಸುಖ ಕೊಟ್ಟು ಹೇಗೆ ಗೊತ್ತಾಗ್ತದೆ? ನೀವೇಳಿ ಏನು ಮದುವೆ ಆಗ್ತೇ ಇಲ್ವೇ? ಮದುವೆ